ಸರ್ಕಾರ ಹಾಗೂ ಚುನಾವಣಾ ಆಯೋಗದ ಎಡವಟ್ಟಿನಿಂದಾಗಿ ಕಡಬ ಪಟ್ಟಣ ಪಂಚಾಯತ್ ಚುನಾವಣಾ ಮತದಾರರ ಪಟ್ಟಿ ಸಮರ್ಪಕವಾಗಿಲ್ಲ. ಹಾಗಾಗಿ ಚುನಾವಣಾ ಪಟ್ಟಿ ಅಂತಿಮವಾಗದೆ ಚುನಾವಣೆಯನ್ನ ನಡೆಸಬಾರದು. ಚುನಾವಣೆಯನ್ನು ಮುಂದೂಡಬೇಕು ಎಂದು ಎಸ್ಡಿಪಿಐ ಆಗ್ರಹಿಸಿದೆ. ಎಸ್ಡಿಪಿಐ ಸುಳ್ಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಮೀರಾಜ್ ಸುಳ್ಯ ಸೋಮವಾರ ಕಡಬದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಚುನಾವಣೆಯು ಜುಲೈ 10ನೇ ತಾರೀಕಿಗೆ ಘೋಷಣೆಯಾಗಿದೆ. ಜುಲೈ 29ಕ್ಕೆ ಅಧಿಸೂಚನೆ ಹೊರಡಲಿದೆ. ಆದರೆ ಮತದಾರರ ಪಟ್ಟಿ ಇನ್ನೂ ನಮ್ಮ ಕೈ ಸೇರಿಲ್ಲ ಎಂಬುದಾಗಿ ಆರೋಪಿಸಿದರು. ಇದರಿಂದಾಗಿ ರಾಜಕೀಯ ಪಕ್ಷಗಳಲ್ಲಿ ಗೊಂದಲವಿದೆ. ಮತದಾರರ ಪಟ್ಟಿ ತಯಾರಿಸುವ ಸಂದರ್ಭದಲ್ಲಿ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ ಹಾಗೂ ಅದು ವಿಳಂಬವಾಗಿರುವುದರಿಂದ ಗೊಂದಲಕ್ಕೆ ಕಾರಣವಾಗಿದೆ. ಹೆಸರು ಸೇರ್ಪಡೆ ಹಾಗೂ ಕೈಬಿಡುವ ವಿಚಾರದಲ್ಲಿ ಲೋಪವಿರುವುದು ಸಂಶಯಕ್ಕೆ ಎಡೆಮಾಡಿದೆ. ಮತದಾರರ ಚುನಾವಣಾ ಪಟ್ಟಿಯನ್ನು ಅಂತಿಮಗೊಳಿಸದ ಚುನಾವಣೆ ಘೋಷಿಸುವುದು ಕಾನೂನು ಬಾಹಿರ. ಇದು ಲೋಕತಾಂತ್ರಿಕ ತತ್ವಗಳಿಗೆ ವಿರುದ್ಧವಾಗಿದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ ಅಂತಹ ನಿರ್ಧಾರಕ್ಕೆ ಬರಬಹುದು. ಆದರೆ ಈಗ ಯಾವುದೇ ತುರ್ತು ಪರಿಸ್ಥಿತಿ ಇಲ್ಲ. ಮತದಾರರ ಪಟ್ಟಿ ನಿಖರ ಮತ್ತು ಪಾರದರ್ಶಕವಾಗಿರಬೇಕೆಂದು ನ್ಯಾಯಾಂಗ ಹಲವು ಬಾರಿ ಒತ್ತಿ ಹೇಳಿದೆ. ಅಪೂರ್ಣ ಮತ್ತು ಸುಳ್ಳು ಮತದಾರರ ಪಟ್ಟಿಯೊಂದಿಗೆ ಚುನಾವಣೆ ನಡೆಸುವಂತಿಲ್ಲ. ಈ ಅಸಮರ್ಪಕ ಚುನಾವಣಾ ನಿರ್ಧಾರಗಳನ್ನು ಎಸ್ಡಿಪಿಐ ಖಂಡಿಸುತ್ತದೆ. ಈಗ ನಿರ್ಧರಿಸಿರುವ ಚುನಾವಣಾ ದಿನಾಂಕವನ್ನು ಮುಂದೂಡಬೇಕು. ತಪ್ಪಿದ್ದಲ್ಲಿ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ಹೇಳಿದ ಮೀರಜ್, ನಮ್ಮ ಪಕ್ಷ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲ 13 ಸ್ಥಾನಗಳಲ್ಲೂ ಸ್ಪರ್ಧಿಸಲಿದೆ ಎಂದು ಹೇಳಿದರು. ಎಲ್ಲೆಲ್ಲಿ ಕೈ ಬಿಟ್ಟಿದ್ದಾರೆ, ಯಾವ ವಾರ್ಡ್ಗೆ ಯಾವ ವೋಟನ್ನು ಮಾಡುವುದು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದು ಬಹಳ ಸ್ಪಷ್ಟವಾಗಿ. ಈ ತರ ಇರ್ಬೇಕಾದ್ರೆ ನಾವು ಚುನಾವಣೆಗೆ ಇಳಿಯುವುದೇ ಹೇಗೆ? ಈಗ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ತರ ಒಂದು ಚುನಾವಣೆಗೆ ಇಳಿಬೇಕಾದ್ರೆ ಇದು ಸ್ಪಷ್ಟತೆ ಇರಬೇಕು, ಇಲ್ಲಿ ಗೊಂದಲ ಇರಬಾರ್ದು, ಬಹಳ ಪಾರದರ್ಶಕತೆ ಇರಬೇಕು. ಇದು ಯಾವುದೂ ಕೂಡ ಇಲ್ಲದೆ ಒಂದು ತರಾತುರಿಯಲ್ಲಿ ಯಾರನ್ನು ಮೆಚ್ಚಿಸ್ಲಿಕ್ಕೆ ಬೇಕಾಗಿ ಒಂದು ಚುನಾವಣೆ ಮಾಡಿದಂತಾಗಿದೆ. ಪಟ್ಟಣ ಪಂಚಾಯತ್ ಇದು ಮೊದಲ ಬಾರಿಗೆ ಆಗ್ತಾ ಇದೆ. ಇದು ಕಡಬ ಆಗಿ ಎಷ್ಟು ದಿನ ಆಗಿದೆ? ಈಗ ಪಟ್ಟಣ ಪಂಚಾಯತ್ ಆಗಿ 6-7 ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಒಂದು ಚುನಾವಣೆಗೆ ಇನ್ನೂ ಕೂಡ ಅದು ರೆಡಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದು ಲೋಪದೋಷ ಯಾವುದು? ತಾಂತ್ರಿಕ ದೋಷ ಇರ್ಬೋದು, ಅದನ್ನ ನಾವು ಇಲ್ಲ ಅಂತ ನಾವು ಹೇಳುದು, ಎಲ್ಲೂ ಕೂಡ ನಾವು ಹೇಳುವುದಿಲ್ಲ. ತಾಂತ್ರಿಕ ದೋಷ, ಸ್ಟಾಫಿನ ಕೊರತೆ ಅಥವಾ ಇನ್ನೊಂದು ಇದು ಇರ್ಬೋದು. ಇನ್ನು ಯಾರು ಜನಪ್ರತಿನಿಧಿಗಳಿಲ್ಲ, ಆಡಳಿತಾಧಿಕಾರಿಗಳೇ ಇದ್ದಾರೆ. ಇನ್ನು ಕೂಡ ಇಂಥ ಸಂದರ್ಭಗಳಲ್ಲಿ ಇದನ್ನು ಸ್ವಲ್ಪ ಸೂಕ್ಷ್ಮತೆಯಿಂದ ಮಾಡಬೇಕಿತ್ತು. ಅದು ಕೂಡ ಇನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಸಮಸ್ಯೆಯಲ್ಲಿದ್ದಾರೆ. ಅದರಿಂದ ನಾವು ಬಹಳ ಸ್ಪಷ್ಟತೆ ಹೇಳುದು ಅಂತ ಹೇಳಿದ್ರೆ ಈ ಕಡಬ ಪಟ್ಟಣ ಚುನಾವಣೆಯನ್ನು ಏನ್ ಮಾಡ್ಬೇಕು, ಮುಂದೂಡಬೇಕು. ಎಲ್ಲ ಕ್ಲಿಯರ್ ಆದ್ಮೇಲೆ, ಅದು ಕ್ಲಿಯರ್ ಪೂರ್ವ ತಯಾರಿ ಆದ್ಮೇಲೆ, ಕರೆಕ್ಟ್ ಆದ್ಮೇಲೆ ಚುನಾವಣೆಯನ್ನು ಮಾಡಬೇಕು. ಅದು ಏನಿದೆ ಸುಪ್ರೀಂ ಕೋರ್ಟ್ ನ ಇದು ಇದೆ, ಆ ತರ ನೀವು ಮಾಡ್ಬೇಕು ಅಂತ ಹೇಳಿ ಇದನ್ನು ಯಾರು ಮೆಚ್ಚಿಸ್ಲಿಕ್ಕೆ ಈ ಚುನಾವಣೆಯನ್ನು ಮಾಡಬಾರ್ದು, ಇದನ್ನು ಕ್ಲಿಯರ್ ಆಗಿ ಮಾಡಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮೂಲಕ ನಿಮ್ಗೆ ಹೇಳ್ತಾ ಇದ್ದೇನೆ. ಇದನ್ನು ಕೂಡ ನಾವು ಯಾವನಿಗೆ ನಮ್ಮ ಜಿಲ್ಲಾ ಚುನಾವಣಾ ಆಯೋಗಕ್ಕೆ ನಾವೇನು ಮನವಿಯನ್ನು ಮಾಡ್ತೇವೆ, ಜಿಲ್ಲಾಧಿಕಾರಿಗಳ ಮೂಲಕ ನಾವು ಇವತ್ತು ಮನವಿಯನ್ನು ಕೂಡ ಮಾಡ್ತೇವೆ. ಮತ್ತೆ ಏನು ಅದಕ್ಕೇನು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನು ಕೂಡ ನಾವು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ತಾಲೂಕು ಉಪಾಧ್ಯಕ್ಷ ವಿಕ್ಟರ್ ಮಾರ್ಟಿಸ್, ಎಸ್ಡಿಪಿಐ ಕಡಬ ಬ್ಲಾಕ್ ಸಮಿತಿಯ ಅಧ್ಯಕ್ಷ ಬಶೀರ್, ಉಪಾಧ್ಯಕ್ಷ ಹ್ಯಾರಿಸ್ ಕಳಾರ, ಸದಸ್ಯ ರಂಬ್ಲಾ ಸನ್ರೈಸ್ ಮತ್ತಿತರರು ಉಪಸ್ಥಿತರಿದ್ದರು. ದಿವಾಕರ್, V4 ನ್ಯೂಸ್, ಕಡಬ. ನಿಮ್ಮ ಮನೆ ಅಥವಾ ಕಟ್ಟಡದ ಬಿಲ್ ದುಬಾರಿ ಬರ್ತಾ ಇದೆಯಾ? ಚಿಂತಿಸಬೇಡಿ, ವಿನಾಯಕ ಮಾರ್ಕೆಟಿಂಗ್ ಪ್ರಸ್ತುತಪಡಿಸುತ್ತಿದೆ ಆನ್ ಗ್ರಿಡ್ ಸೋಲಾರ್ ರೂಫ್ ಟಾಪ್ ಸಿಸ್ಟಮ್. ಇದನ್ನ ನಿಮ್ಮ ಮನೆ ಅಥವಾ ಬಿಲ್ಡಿಂಗ್ ಮೇಲೆ ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ಮೂಲಕ ನಿಮ್ಮ ವಿದ್ಯುತ್ ಬಿಲ್ ಅನ್ನ ಪೂರ್ತಿ ಉಳಿತಾಯ ಮಾಡುವ ಅಪೂರ್ವ ಅವಕಾಶ. ಬಿಸಿ ನೀರಿನಲ್ಲಿ ಸ್ನಾನ ಮಾಡಲು ವಿನ್ಸಮ್ ಸೋಲಾರ್ ವಾಟರ್ ಹೀಟರ್ ಅನ್ನು ಅಳವಡಿಸಿರಿ. ವಿನಾಯಕ ಮಾರ್ಕೆಟಿಂಗ್ ಕಳೆದ 28 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿದ್ದು ಬಿಸಿ ನೀರು ಮಾಡುವ ಉಪಕರಣಗಳಾದ ವಿನ್ಸಮ್ ಸೋಲಾರ್ ವಾಟರ್ ಹೀಟರ್, ವಿನ್ಸಮ್ ಹೀಟ್ ಪಂಪ್, ವಿನ್ಸಮ್ ಗ್ಯಾಸ್ ಗೀಸರ್ ಮತ್ತು ಸೋಲಾರ್ ರೂಫ್ ಟಾಪ್ ಸಿಸ್ಟಮ್ಗಳ ಸೇಲ್ಸ್ ಮತ್ತು ಸರ್ವಿಸ್ ನೊಂದಿಗೆ ಸಾವಿರಾರು ಸಂತೃಪ್ತ ಗ್ರಾಹಕರನ್ನು ಹೊಂದಿದೆ. ಮನೆ, ಗೆಸ್ಟ್ ಹೌಸ್, ಹಾಸ್ಟೆಲ್, ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್ಗಳಿಗೆ ಅಳವಡಿಸಲು ನಮ್ಮ ಸೋಲಾರ್ ಪ್ರಾಡಕ್ಟ್ಗಳು ಬೇಕಾದಲ್ಲಿ ಸಂಪರ್ಕಿಸಿರಿ. ವಿನಾಯಕ ಮಾರ್ಕೆಟಿಂಗ್, ತಕ್ಷಿಲ, ಹೋಟೆಲ್ ಜನತಾ ಡಿಲೆಕ್ಸ್ ಹತ್ತಿರ, ಬಳ್ಳಲ್ಬಾಗ್, MG ರೋಡ್, ಮಂಗಳೂರು.